ನಮ್ಮೆಲ್ಲರ ಒಂದು ಕನಸಾಗಿತ್ತು ಈ ಪ್ರದೇಶದಲ್ಲಿ ಒಂದು ನಾನ್ ವೆಜ್ ಒಂದು ರೆಸ್ಟೋರೆಂಟ್ ಅತ್ಯುನ್ನತ ರೀತಿಯಲ್ಲಿ ಒಂದು ರೆಸ್ಟೋರೆಂಟ್ ಮಾಡಬೇಕಂತ ನಮ್ಮೊಂದು ಕನಸಿನ ಪ್ರಕಾರ ನಾವು ಸಹೋದರರು ಸೇರಿಕೊಂಡು ನಾವೊಂದು ಗ್ರೇ ಲೇನ್ ಅಂತ ಒಂದು ರೆಸ್ಟೋರೆಂಟನ್ನು ಇವತ್ತು ಉದ್ಘಾಟನೆ ಮಾಡಲು ಸಿದ್ಧರಾಗಿದ್ದೇವೆ. ಇದೇ ಈ ಕಾರ್ಯಕ್ರಮದ ನಮ್ಮ ಉದ್ಘಾಟನೆಯನ್ನು ನಮ್ಮ ಫ್ಯಾಮಿಲಿ ಅಣ್ಣರವರಾದ ಸಂತೋಷ್ ಮುಷಾ ತಲಪಾಡಿಯವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿನ ನಮ್ಮ BJP ಮುಖಂಡರಾದ ಚಂದ್ರ ಸುಚಿ ನಮ್ಮ ಆತ್ಮೀಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅದೇ ರೀತಿ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ರವರು ಕೂಡ ನಾವು ಆಹ್ವಾನಿಸಿದೆ, ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅದೇ ರೀತಿ ಎಲ್ಲ ಉಲಮಾಗಳು ಮತ್ತು ಮೊರಗಳು, ಅದೇ ರೀತಿ ನಮ್ಮ ಪಾಲುದಾರರು, ಅದೇ ರೀತಿ ಎಲ್ಲ ನಮ್ಮ ಊರಿನ ಗ್ರಾಹಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಈಗ ನಮ್ಮ ಅಣ್ಣರವರಾದ ಮೂಸಾ ಅಣ್ಣರವರ ಜೊತೆಯಲ್ಲಿ ಯೋಗೀಶ್ ಮತ್ತು ಚಂದ್ರಾಸಿ ಅವರು ಕೂಡ ಸೇರಿಕೊಂಡು ಮೂವರು ಕೂಡ ಅತ್ಯುನ್ನತ ರೀತಿಯಲ್ಲಿ ನಮಗೆ ಉದ್ಘಾಟಿಸಿಕೊಡಬೇಕಾಗಿ ಕೇಳಿಕೊಡ್ತೇನೆ. ಗ್ರೇ ಲೇನ್ ಎಂಬ ಒಂದು ಸುಸಜ್ಜಿತವಾದ ಒಂದು ರೆಸ್ಟೋರೆಂಟಿಗೆ ನಾವು ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಬಂದೇವೆ. ಗ್ರೇ ಲೇನ್ ಕಿಚನ್ ಅಂತ ಹೇಳ್ಕೊಂಡು ಈ ಒಂದು ಪ್ರದೇಶದಲ್ಲಿ ಒಂದು ಕೇರಳ ಮತ್ತು ಮಂಗಳೂರಿನ ಮಧ್ಯಭಾಗದಲ್ಲಿರುವಂಥ ಒಂದು ಪ್ರದೇಶ ತಲಪಾಡಿ ಪ್ರದೇಶ. ಈ ಪ್ರದೇಶದಲ್ಲಿ ಇಂಥ ಒಂದು ರೆಸ್ಟೋರೆಂಟ್ನ ಅಗತ್ಯ ಇತ್ತು. ಆದರೆ ಇವತ್ತು ಈ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಒಂದು ಉತ್ತಮವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಿಂದಾಗಿ ಸುಮಾರು 300ಕ್ಕಿಂತ ಹೆಚ್ಚು ಮೆನುಗಳನ್ನು ಹೊಂದಿರುವಂಥ ಒಂದು ಈ ತಿನಿಸುಗಳನ್ನು ಅಥವಾ ನಮ್ಮ ಊಟದ ಪದಾರ್ಥಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಅವರಿಗೆ ಒಂದು ಶುಭವಾಗಲಿ. ಗ್ರೇ ಲೇನ್ ಒಂದು ಸಂಸ್ಥೆಯು ಆದಷ್ಟು ಹಲವಾರು ಜನರನ್ನು ಒಂದು ಆಕರ್ಷಿತರಾಗಿ ಉತ್ತಮವಾದ ಒಂದು ಜನರಿಗೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ನೀಡುವಂಥ ಅಲ್ಲಿ ಆಗಲಿ ಅಂತ ಹೇಳ್ಕೊಂಡು ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಈ ಒಂದು ಉದ್ಯಮವು ಯಶಸ್ವಿಯಾಗಲಿ ಎಂದು ನಾನು ಶುಭಾರೈಸಿದ್ದೇನೆ. ಕೇರಳ ಮತ್ತು ಕರ್ನಾಟಕ ಗಡಿ ಪ್ರದೇಶವಾಗಿರ್ತಕ್ಕಂಥ ತಲಪಾಡಿಯಲ್ಲಿ ಗ್ರೇ ಲೇನ್ ಕಿಚನ್ ಎಂಬ ಒಂದು ಹೋಟೆಲ್ ಉದ್ಯಮವನ್ನು ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂತೋಷ್ ಮುಷಾ ಅವರು ಮತ್ತು ನಮ್ಮ ಯೋಗೀಶ್ ಶೆಟ್ಟಿ ಜಪ್ ನಾವೆಲ್ಲ ಸೇರಿಕೊಂಡು ಇವತ್ತು ಉದ್ಘಾಟನೆಯನ್ನು ಮಾಡಿರ್ತೇವೆ. ಭಾಳಷ್ಟು ಸಂತೋಷ ಆಗಿದೆ. ನಮ್ಮ ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿರುವಂಥ ಗಡಿನಾಡು ಪ್ರದೇಶದಲ್ಲಿ ಇಲ್ಲಿ ಮಂಗಳೂರಿನಿಂದ ತಲಪಾಡಿ ತನಕ ಯಾವುದೇ ಕೂಡ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಹೋಟೆಲ್ಗಳಿಲ್ಲ. ಇವತ್ತು ನಮ್ಮ ಪ್ರವಾಸಿಗರು ಅಥವಾ ಮಂಗಳೂರು ಬೇರೆ ಬೆಂಗಳೂರು ಕಡೆಯಿಂದ ಬರುವವರಿಗೆ ಏನಾದರೂ ಒಂದು ಅವಶ್ಯಕತೆ, ವಾಶ್ರೂಮಿನ ಅವಶ್ಯಕತೆ ಇದ್ದಾಗ ಅಥವಾ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಎನ್ನುವಂಥ ಬಂದಾಗ ಯಾವುದೇ ಹೋಟೆಲ್ ಇಲ್ಲಿ ಸರಿಯಾಗಿ ಇಲ್ಲದ ಕಾರಣ ಗಡಿನಾಡು ಪ್ರದೇಶದಲ್ಲಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮ ಉದ್ಘಾಟನೆಗೊಂಡಿರುವಂಥದ್ದು ಭಾಳ ಸಂತೋಷದಾಯಕ ವಿಚಾರ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ನಮ್ಮ ಅಮೀದ್ರವರು ಅವರ ಸಹೋದರರು ಭಾಳಷ್ಟು ಮುತುವರ್ಜಿಯಿಂದ ನಮ್ಮ ಜನರಿಗೆ ಏನು ಹಸಿವನ್ನು ನೀಗಿಸುವಂಥ ಒಂದು ಕಾಯಕ ಹೋಟೆಲ್ ಉದ್ಯಮ ಅಂತ ಹೇಳಿದರೆ
ಅದು ಭಾಳಷ್ಟು ದೇವರ ಅನುಗ್ರಹ ಇರುವಂಥ ಒಂದು ಉದ್ಯಮ. ಯಾಕೆಂದರೆ ಹಸಿದವನಿಗೆ ಕೊಡುವಂಥ ಒಂದು ಕಾಯಕ, ಅದರಲ್ಲಿ ಅವರ ಎಷ್ಟು ಮನಸ್ಸಿಗೆ ಸಂತೋಷ ಆಗ್ತದೆ ಅಷ್ಟು ಇವರಿಗೆ ದೇವರ ಅನುಗ್ರಹ ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ಹಮೀದ್ರವರು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಲವಾರು ವರ್ಷದಿಂದ ಕೋಟೆಕಾರು ಪಟ್ಟಣ ಪಂಚಾಯತ್ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಭಾಳಷ್ಟು ದೊಡ್ಡ ಪಂಚಾಯತ್ ಮತ್ತು ಆದಾಯ ಬರುವಂಥ ಪಂಚಾಯತ್ ಯಾವುದಂತ ಕೇಳಿದರೆ ಅದು ಕೋಟೆಕಾರ್ ಪಂಚಾಯತ್. ಅಂಥ ಒಂದು ಪ್ರತಿಷ್ಠಿತ ಕೋಟೆಕಾರ್ ಪಂಚಾಯತಿನಲ್ಲಿ ಭಾಳಷ್ಟು ವರ್ಷಗಳ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದನೆಯನ್ನು ಕೊಟ್ಟು ಇವತ್ತು ಸ್ವಂತ ಒಂದು ಉದ್ಯೋಗವನ್ನು ಮಾಡಿದಾಗ ಇನ್ನಷ್ಟು ಜನರಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಅದನ್ನು ಅರಿತುಕೊಂಡು ಅವರ ಸಹೋದರರು ಒಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಂಗ್ರಹವನ್ನು ಮಾಡಿಕೊಂಡು ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಈ ಹೋಟೆಲ್ ರುಚಿಕರವಾಗಿರ್ತಕ್ಕಂಥ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಒಳ್ಳೆಯ ರೇಟನ್ನು ಒಂದು ಕೊಡುವಂಥ ಒಂದು ಕಾಯಕ ಅವ್ರದ್ದು ಆಗಲಿ. ಜನರು ಕೂಡ ಎಲ್ಲರೂ ಕೂಡ ಇಲ್ಲಿ ಹೋಟೆಲ್ನಲ್ಲಿ ಅದನ್ನು ಯಾವುದು ಪದಾರ್ಥವನ್ನು ಸವಿದ ನಂತರ ಅವರಿಗೂ ಕೂಡ ಸಮಾಧಾನ ಆಗಬೇಕು ಮತ್ತು ಇವರಿಗೂ ಕೂಡ ದೇವರ ಅನುಗ್ರಹ ಇರಬೇಕು. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಆ ದೇವರವರಿಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ಮತ್ತು ಕೇರಳದಲ್ಲಿ ಇಂಥ ಹೋಟೆಲ್ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಜನರ ಬಾಯಿಂದ ಬರಬೇಕು. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ದೇವರ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ. ಹಮೀದ್ ಮತ್ತು ಅವರ ಕುಟುಂಬ, ಅವರ ತಂದೆಯವರು ಕೂಡ ಮೋನಾಕರ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಎಲೆಕ್ಟ್ರಿಕಲ್ ಗುತ್ತಿಗೆಯನ್ನು ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಮೀದ್ ಮತ್ತು ಅವರ ಕುಟುಂಬ ಇನ್ನಷ್ಟು ದೇವರ ಆ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ದೇವರ ಪ್ರೀತಿಗೆ, ದೇವರ ಆ ಕಟಾಕ್ಷಿಗೆ ಅವರು ಪಾತ್ರರಾಗಲಿ. ಅವರಿಗೆ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸನ್ನು ಕರುಣಿಸಲಿ. ಅವರಿಗೆ ಈ ಒಂದು ಹೋಟೆಲ್ ಉದ್ಯಮ ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಅಲ್ಲಿ ಅವರ ಮಿತ್ರರಿಗಿರ್ಬೋದು, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ ಮಾತನ್ನು ಮುಗಿಸ್ತೇನೆ. ಪಾಡಿ ಪ್ರದೇಶದಲ್ಲಿ ನಮ್ಮೆಲ್ಲರ ಮಿತ್ರರು ಹಾಗೂ ಸ್ಥಳೀಯ ಪಂಚಾಯತ್ನ ಸದಸ್ಯರು ಆಗಿರ್ತಕ್ಕಂಥ ಹಮೀದ್ ಹಸನ್ ಮಾಡೂರು ಮತ್ತು ಅವರ ಅಣ್ಣ ತಮ್ಮಂದಿರ ಪಾಲುದಾರರಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮವನ್ನು ಈ ತಲಪಾಡಿ ಪ್ರದೇಶದಲ್ಲಿ ಇವತ್ತು ಶುಭಾರಂಭಗೊಂಡಿದ್ದಾರೆ. ನಾನು ಮೊದಲನೇ ಬಾರಿಗೆ ಈ ಒಂದು ಹೋಟೆಲ್ನ ಮಾಲೀಕರಿಗೆ ಶುಭಾಶಯಗಳನ್ನು ಅರ್ಪಿಸಲು ಬಯಸ್ತೇನೆ. ಬಹುಶಃ ಹಮೀದ್ ಹಸನ್ ಮಾಡೂರವರ ತಂದೆಯವರು ಒಬ್ಬ ಉತ್ತಮ ಸಮಾಜ ಸೇವಕರಾಗಿ ಮೂಡಿಬಂದಿದ್ದು, ನಮ್ಮ ತಂದೆಯವರ ಮತ್ತು ಈ ಒಂದು ಪ್ರದೇಶದ ಎಲ್ಲರ ಆತ್ಮೀಯರು ಆಗಿದ್ದರು. ತಂದೆ ರೀತಿ ಒಂದು ಉತ್ತಮ ಸೇವೆಯನ್ನು ಮಾಡಲು ಸದಾ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಈ ಪ್ರದೇಶದ ಹಮೀದ್ ಹಸನ್ ಮಾಡೂರು. ಬಹುಶಃ ನನ್ನ ಆತ್ಮೀಯ ಮಿತ್ರರು ಮತ್ತು ನಾವು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಮೊದಲು ಈ ಒಂದು ಪ್ರದೇಶ ಸ್ವಲ್ಪ ಕತ್ತಲಿನಿಂದ ಕೂಡಿತ್ತು. ಇವತ್ತು ನನ್ನನ್ನು ಕರೆಯುವಾಗ ಅವರು ಹೇಳಿದರು, ಭಾಳ ಚಿಕ್ಕ ಮಟ್ಟಿನ ಒಂದು ಹೋಟೆಲ್ ಉದ್ಯಮವನ್ನು ನಾವು ಈ ಪ್ರದೇಶದಲ್ಲಿ ತೆರೀತೇವೆ ಅಂತ. ಆದರೆ ನಾವು ಇಲ್ಲಿ ಬಂದು ನೋಡಿದಾಗ ನಮಗೆಲ್ಲರೂ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಇದು ಚಿಕ್ಕ ಮಟ್ಟಿನ ಹೋಟೆಲ್ ಉದ್ಯಮ ಅಲ್ಲ, ಭಾಳ ದೊಡ್ಡ ಮಟ್ಟಿನ ಒಂದು ಅರ್ಥಪೂರ್ಣವಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಉತ್ತಮ ಮಟ್ಟಿನ ಒಂದು ಹೋಟೆಲನ್ನು ತೆರೆದಿದ್ದಾರೆ. ಖಂಡಿತವಾಗಲೂ ಅಲ್ಲಾಹನ ಅಪಾರ ಅನುಗ್ರಹ ಅವರ ಮೇಲೆ ಇರಲಿ. ಮತ್ತು ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಬೇರೆ ಉದ್ಯಮಗಳಿಗಂತೂ ಸ್ವಲ್ಪ ವಿಭಿನ್ನ. ಯಾಕಂತ ಹೇಳಿದರೆ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ಜನರು ಬೇರೆ ವಸ್ತನ್ನು ಡೈರೆಕ್ಟಾಗಿ ತೆಗೆದು ಮನೆಗೆ ಹೋಗ್ತಾರೆ. ಆದರೆ ಊಟ ಉಪಚಾರವನ್ನು, ತಿಂಡಿ ತಿನಿಸನ್ನು ನಾವು ಶುಚಿತ್ವವಾಗಿ ಗ್ರಾಹಕರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಈ ಒಂದು ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಲ್ಲಾಹನ ಅಪಾರ ಅನುಗ್ರಹದಿಂದ ಮತ್ತೊಮ್ಮೆ ಈ ಒಂದು ಉದ್ಯಮಕ್ಕೆ ನಾನು ಯಶಸ್ಸನ್ನು ಕೋರ್ತಾ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ.
ఒక విశేಷ పంಡ ಇನ್ನಿತ ತಾರೀಕು ಐತಿಹಾಸಿಕ ದಿನ ಅದಕ್ಕೆ ತೊಂದಿಲ್ಲ ದಯಪಂಡ ಗ್ರೇ ಲೈನ್ ಈ ಕಂಪನಿ ನಾವು ನಮ್ಮ ಸೌದಿలో ಉಂಟು ಐತ ಭಾಗ ಅದು ಮೂರು ಇಂಡಿಯಾದ ಫಸ್ಟ್ ಟೈಮ್ ಇಟ್ಲ ಕುಡ್ಲಾಡು ತಲ್ಪಾಡಿಡು ಇಲ್ಲೊಂದು ಗ್ರೇ ಲೈನ್ ಕಿಚನ್ ಪಂಡದು ಒಂಜಿ ರೆಸ್ಟೋರೆಂಟ್ ಓಪನ್ ಮಾಡ್ತದ ఒక ಇಂದೆಟ್ಟ ವಿಶೇಷತೆ ಪಂಡ ಸಾಧಾರಣ ಐತೆ ಪುರೆಲ್ಲ ಗೊತ್ತಿನ ಪ್ರಕಾರ ಈ ಹೈವೇದ ಕೆಲಸ ಇವಾಗ ಪಂಪಲ್ಲಿ ಹಿಡಿದು ಸಾಧಾರಣ ತಲ್ಪಾಡಿ ಮುಟ್ಟೋಗಿ ಎಟ್ಟೆ ಫ್ಯಾಮಿಲಿ ರೆಸ್ಟೋರೆಂಟ್ ಇಜ್ಜಿಂದು ಪೂರೇನ ಒಂಜಿ ಬೇಡಿಕೆ ಇತ್ತಂದು ಪೂರೇನ ಕಂಪ್ಲೇಂಟ್ಲ ಇತ್ತಂದು ಅವೇನು ಪೂರ ನಮ್ಮ ಗಮನದ ಇದು ಒಂದು ಎಟ್ಟೆ ಜಾಗ ಇಡು ಪಾರ್ಕಿಂಗ್ ಟೆಸ್ಟ್ ವ್ಯವಸ್ಥೆ ಇತ್ತಿನ ಒಂದು ಬಾರಿ ಶೋಕದ ಒಂದು ಕಾಂಪ್ಲೆಕ್ಸ್ ಇದು ಏಕ್ಲ ಒಂಜಿ ಎಟ್ಟೆ ಒಂಜಿ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು ಕೂಡ ಓಪನ್ ಮಾಡ್ತೊಂದಿಲ್ಲ ಇನ್ನಂಚೆ ಉದ್ಘಾಟನೆ ಆಂಡು ಅಂಚನೆ ಏಕ್ಲ ವಿಶೇಷತೆ ಪಂಡ ಪೂರ ಪ್ರೊಫೆಷನಲ್ ಶೆಫ್ ನಕ್ಲು ఒక ಹೋಟೆಲ್ ಮ್ಯಾನೇಜ್ಮೆಂಟ್ ಶೆಫ್ ನಕ್ಲು ಅಂಚನೆ ಪ್ರೊಫೆಷನಲ್ ಸರ್ವಿಸ್లో ಉಂಟು ఒక ಫುಡ್ದ ಬಗ್ಗೆ ಪಂಡ ಇಂಕ್ಲೇಡ ಪಂಡ ನಾರ್ತ್ ಇಂಡಿಯನ್ ಉಂಟು ತಂದೂರಿ ಐಟಮ್ ಉಂಟು ತಂದೂರಿ ಐಟಮ್ ಸ್ಪೆಷಲ್ ಮತ್ತು ಮಸ್ಟ್ ಟ್ರೈ ಕೆಲವು ಐಟಮ್ ಉಂಟು ಅಂಚನೆ ಸೌತ್ ಇಂಡಿಯನ್ ఒక ಮೀನು ಖಾದ್ಯ ವಿಶೇಷ ಕರಾವಳಿದ ಜನತೆಗೆ ಗಮನ ನೀಡು ಇಟ್ಲು ಮೀನ್ದ ವಿಷಯ ಐಕ್ ಎಟ್ಟೆ ಫ್ರೆಶ್ ಮೀನ್ಲ ಅಂಚನೆ ಇಟ್ಲು ಕರಾವಳಿ ಭಾಗ ತಿಕ್ಕುನ ಆಯ್ತು ಇಂಚಿನ ಕನಸುಂಡು ಈ ಮೀನ್ದ ವಿಷಯ ಅವು ಪೂರ ಇಟ್ಲ ಫ್ರೈ ಆವಡು ಮಸಾಲೆ ಫ್ರೈ ಆವಡು ತವ ಫ್ರೈ ಆವಡು ಅಂಚೆ ಪೂರ ಬಗೆ ಬಗೆದ ಮೀನ್ದ ಡಿಶಸ್ ಕಡೆ ಉಂಟು ಅವೇ ಚೈನೀಸ್ ಪಂಡ ಎನ್ನ ಯಾನು ಗ್ಯಾರಂಟಿ ಪಂಡ ಪಂಡ ಈ ಕುಡ್ಲಾಡ್ದ ಪೊಪ್ಪಲ್ ಹಿಡಿಯ ಮುಟ್ಟ ಒಂಜಿ ಚೈನೀಸ್ ರೆಸ್ಟೋರೆಂಟ್ ಪಂಡ ಎಕ್ಸ್ಕ್ಲೂಸಿವ್ ರೆಸ್ಟೋರೆಂಟ್ ಮುರಿಚ್ಚಿ ಇದೇ ಟೈಂಕ್ಲ ಅಡ್ಡ ನುರಿತ ಅಡ್ಡ ಒಂಜಿ ಅಬ್ರಾಡ್ ಕೆಲಸ ಮಂದಿ ಅಂಚಿನ ಇಂಟ್ಲ ಶೆಫ್ಲು ಉಳ್ಳೇರು ఒక ಅಂಚನೆ ಮಂಗೋಲಿಯನ್ ಡಿಶ್ ಉಂಟು ఒక ಇಟಾಲಿಯನ್ ಪಡ ಉಂಟ ಇಟಾಲಿಯನ್ ಅಂಚನೆ ಪೊಂಪಲ್ ಹಿಡಿಯ ಮುಟ್ಟ ಒಂಜಿ ಇಟಾಲಿಯನ್ ಡಿಶಸ್ ಬೇರೆ ಸಮೇತ ಇಕ್ಕಂತ ಆಂಡಲ ಎಂಕ್ಲ ಅವು ಪೂರ ಇತ್ತಿನ ఒక ಕಾಂಟಿನೆಂಟಲ್ ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಪೂರ ಇಟ್ಲ ಉಂಟು ఒక ಚೈನೀಸ್ ಸೂಪ್ ಕುಡಿದು ಬರ್ತಿನ ಇಟ್ಲ ದಾದ ಬಂತಾರೆ ಹೆಪಟೈಸರ್ ಬರ್ತಿನ ಸ್ಟಾರ್ಟರ್ಸ್ ಬರ್ತಿನ ಮೇನ್ ಕೋರ್ಸ್ ಅಡೆ ಮುಟ್ಟ ಉಂಟು ఒక ಬಗೆ ಬಗೆದ ಇಟ್ಲ ಡಿಸರ್ಟ್ಲ ಇಟ್ಲ ಉಂಟು ఒక ಆ ಒಂಜಿ ಮುಕ್ತ ಕರಾವಳಿ ಜನತದ ಅಭಿರುಚಿ ಪ್ರಕಾರ ಇಟ್ಲ ಅಂಚಿನ ಟೇಸ್ಟ್ಫುಲ್ ಆದ ಅಡ್ಡ ರುಚಿ ಆದ ಶುಚಿತ್ವ ಗಮನ ಕೊಡೋದು ಹೈಜೆನಿಕ್ಲಿ ಆದ ಪ್ರಿಪೇರ್ ಮಾಡ್ತಾನೆ ಅಂಚಿನ ಎಂಕಲ್ನ ಎಡ್ಡೆ ಒಂಜಿ ಸೌಖ್ಯ ರೀತಿನ ಒಂಜಿ ಕಿಚನ್ಲ ಉಂಟು ಇಲ್ಲ ಅಡುಗೆ ಕೊಂಡೆಲ್ಲ ಉಂಟು ఒక ಬಾಕಿ ವಿಶೇಷ ಪಂಡ ಎಂಕಲ್ನ ಇಂದೆಟ್ ಈ ಮುಕ್ತ ಜನಕ್ಕೆ ಏತೋ ಟೈಮ್ ಕಾತೊಂದಿತ್ತೇರೆ ಎಂಕ್ಲ ಎಡ್ಡೊಂಜಿ ರೆಸ್ಟೋರೆಂಟ್ ಬೋರ್ಡು ಎಡ್ಡೊಂಜಿ ಕುಲ್ಲರ ಫ್ಯಾಮಿಲಿಗೆ ಒಂಜಿ ಸೇಫ್ ಆದ ಕುಲ್ಲನಂಚಿನ ಸೌಕರ್ಯ ಕೂಡ ಅವನು ಪೂರ ಗಮನದಿದ್ದು ಇಂದು ಐತ ಪುದಾರ್ ಗ್ರೇ ಲೈನ್ ಕಿಚನ್ ತಲಪಾಡಿ ನಲಪಾಡಿ ಇಂದೆಟ್ಟು ಬಿಲ್ಡಿಂಗ್ ಪುನಃ ರೆಸ್ಟೋರೆಂಟ್ ಪೂರೆಲ್ಲ ಬರೀ ಮತ್ತೆ ಟ್ರೈ ಮಂತ್ ನಿಖಲ ಅನಿಸಿಕೆ ಬರಲಿ ನಿಖಲ ಅನಿಸಿಕೆನೇ ಇಂಕ್ಲಿಗೆ ಒಂದು ಪ್ರೇರಣೆ ಆದುಕೊಂಡು ఒక ಬಾಕಿ ವಿಶೇಷ ಪೂರೆಲ್ಲ ಯಾನು ಇಂದ ಪಾಲುದಾರ ಪೂರ ಯಾನು ಆ್ಯಸ್ ಎ ಮ್ಯಾನೇಜರ್ ಮತ್ತು ಪಾಲುದಾರ ಜನ ರಕ್ಲೆ ಪೂರ ಯಾನು ಸೊಲ್ಮೆ ಸಂದ ಒಂದು ಅಕ್ಲ ಮಲ್ಲೊಂದು ಸಪೋರ್ಟ್ ಉಂಟು ಪಾಲುದಾರಿನ ಸಪೋರ್ಟ್ ಉಂಟು ಈತ ಎಡ್ಡೊಂಜಿ ಎಂಕಲ್ನ ಒಂಜಿ ಲಕ್ಸೂರಿಯಸ್ ರೆಸ್ಟೋರೆಂಟ್ ಪಂಡಿ ಅಂಚ ಪಂಡ ನಿಖಲ ಲಕ್ಸೂರಿ ಪಂಡ ಹಿಂದೆ ನೋಡ್ತಿ ಮೂರು ರೇಟ್ ಕಂಡಪಟ್ಟೆ ಕೂಡ ಪಂಡದು ಎಂಕ್ಲೆ ಮುಕ್ತ ಜನಕ್ಕೆ ಗಮನ ದೀದೇ ಎಂಕ್ಲು ಮೂರು ರೇಟ್ ದೀತ ಎಂಕ್ ಹೆಚ್ಚಾಗಿ ರೇಟ್ಲ ದೀತಿಜ ಅಂಚನೆ ಎಂಕ್ಲು ಫುಡ್ಡು ಕ್ವಾಲಿಟಿ ಕ್ವಾಂಟಿಟಿ ఒక ಹೈಜೆನಿಕಲಿ ఒక ಪ್ರೈಸ್ ವೈಸ್ ಇಂದೆಟ್ಟು ಒಂದೇ ಕಾಂಪ್ರಮೈಸ್ ಇಜ್ಜೆ ಎಂಕಲ್ನ ಪೂರ ಐಟಮ್ ಎಂಕ್ಲ ಫಸ್ಟ್ ಕ್ಲಾಸ್ ಕ್ವಾಲಿಟಿದ ಎಂಕ್ಲ ಐಟಮ್ ಇಂದೆಟ್ಟು ಎಂಕ್ಲ ಪೂರ ಇಂಗ್ರೀಡಿಯೆಂಟ್ಸ್ ಎಂಕ್ಲ ಮಾಡೋದು ಕೊಡಿ ಪೂರೆಲ್ಲ ಬಲೆ ಟ್ರೈ ಮಂತ್ದು ಅಂಚನೆ ಎಂಕ್ಲ ಪ್ರೋತ್ಸಾಹ ಬರಲೆ ఒక ಪೂರೆಲ್ಲ ಯಾರು ಬತ್ತೆಟ್ಲೆ ಪೂರೆಲ್ಲ ಯಾರು ಸೊಲ್ಮೆ ಸಂದ ಒಂದು ಎರಡು ಪಾತ್ರೆ ಎನ್ನ ಪುದರ್ ಶೇಖ್ ಅಬ್ದುಲ್ ಗಫೂರ್ ಮತ್ತು ಗ್ರೇ ಲೈನ್ ಕಿಚನ್ ದ ಮ್ಯಾನೇಜರ್ ಯಾರು ಗ್ರೇ ಲೈನ್ ಎಂಬ ಹೊಸ ಸಂಸ್ಥೆಗೆ ಶುಭಾಶಯನ್ನು ಕೋರುತ್ತಾ ಉದ್ಯಮ ರಂಗದಲ್ಲಿ ಯಶಸ್ವಿಯಾಗಿ ಹೆಸರನ್ನು ಗಳಿಸಿದಂತಹ
ನಮ್ಮ ಮಿತ್ರರಾದಂತಹ 4-5 ಜನ ಸೇರಿಕೊಂಡು ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಬಂದಿದ್ದಾರೆ. ಈಗ ನಮ್ಮ ಸ್ಥಳೀಯವಾಗಿ ನಮ್ಮ ತಲಪಾಡಿ ಪ್ರದೇಶದಲ್ಲಿ ಈ ಒಂದು ರೆಸ್ಟೋರೆಂಟನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವರಿಗೆ ಸಕಲ ಅನುಗ್ರಹವನ್ನು ಸರ್ವಶಕ್ತನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಎಲ್ಲ ಇದು ಉಪಹಾರದ ವಿಚಾರ ಬರುವಾಗ ಈ ಹೆಸರು ಎತ್ತಿದ ಕೈ. ಯಾಕೆಂತ ಹೇಳಿದರೆ ಇವರಿಗೆ ಅನುಭವ ಬೇಕಾದಷ್ಟು ಇದೆ. ಇದರ ಮಾಲಕರಾದಂಥ ಹಮೀದ್ ಹಸನ್ ಬ್ರದರ್ಸ್ ಅವರೆಲ್ಲರೂ ಸೇರಿಕೊಂಡು ಈ ಒಂದು ಹೋಟೆಲನ್ನು ಇವತ್ತು ಒಂದು ಒಳ್ಳೆಯ ಪ್ರಸಿದ್ಧವಾದಂಥ ತಲಪಾಡಿಯ ಗಡಿಭಾಗದಲ್ಲಿ ಹಾಕಿದ್ದಾರೆ. ಭಾಳಷ್ಟು ಜನರಿಗೆ ಇದು ಪ್ರಯೋಜನ. ಅದೇ ರೀತಿ ಮುಂದಕ್ಕೂ ಕೂಡ ಈ ಭಾಗದಲ್ಲಿ ಇವರ ವ್ಯಾಪಾರ ಉತ್ತಮೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಸರ್ವಶಕ್ತನಾದ ಆ ಭಗವಂತನಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ನಮ್ಮ ಈ ಒಂದು ತಲಪಾಡಿ ಪ್ರದೇಶದಲ್ಲಿ, ಅದು ಕೂಡ ಕರ್ನಾಟಕ ಮತ್ತು ಕೇರಳ 2 ರಾಜ್ಯಗಳನ್ನು ಬೆಸೆಯುವಂಥ ಒಂದು ಹೆದ್ದಾರಿಯ ಬದಿಯಲ್ಲಿ ಇವತ್ತು ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ ನಮ್ಮ ಒಂದು ರೆಸ್ಟೋರೆಂಟ್. ಅದುವೇ ನಮ್ಮ ಗ್ರೇ ಲೇನ್ ಕಿಚನ್ ಆ್ಯಂಡ್ ರೆಸ್ಟೋರೆಂಟ್. ಸನ್ಮಿತ್ರರಾದಂತಹ ಆತ್ಮೀಯವಾಗಿರ್ತಕ್ಕಂತಹ ಹಮೀದ್ ಹಸನ್ ಮಾಡೂರ್ರವರು ಮತ್ತು ಅವರ ಸಹೋದರರು, ಸಂಬಂಧಿಕರು, ನೆಂಟರೆಲ್ಲ ಸೇರಿಕೊಂಡು ಈ ಒಂದು ವಿಶೇಷವಾದ ಒಂದು ಹೋಟೆಲನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಇದು ಖಂಡಿತವಾಗಿಯೂ ಈ ಭಾಗದ ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ. ಇತ್ತೀಚೆಗಿನ ದಿನಗಳು ಹೇಗಿವೆ ಅಂತ ಹೇಳಿದರೆ, ಮನೆಯಲ್ಲಿ ಊಟ ಮಾಡೋದು ಬಹಳ ಕಡಿಮೆ. ಆದ್ದರಿಂದ ನಾವು ಮನೆಯವರಿಗೆ ಕಷ್ಟ ಕೊಡೋದು ಕಡಿಮೆ ಆಗಿದೆ. ಎಲ್ಲರೂ ಹೋಟೆಲನ್ನು ಹೆಚ್ಚು ಇಷ್ಟಪಡ್ತಾರೆ. ಯಾವುದನ್ನು ಇಷ್ಟಪಡ್ತಾರೆ ಅಂತ ಹೇಳಿದರೆ, ಸ್ವಾದಿಷ್ಟವಾದ ರುಚಿಕರವಾದ ಆಹಾರವನ್ನು ಯಾರು ಒದಗಿಸ್ತಾರೋ ಅಂತಹ ಹೋಟೆಲ್ ಖಂಡಿತಕ್ಕೂ ಸಕ್ಸಸ್ ಆಗ್ತದೆ. ಈಗಾಗಲೇ ಹೋಟೆಲ್ ಉದ್ಯಮ, ಸಾಮಾಜಿಕ ಸೇವೆಯಲ್ಲಿ ಅತ್ಯಂತ ಪರಿಣಿತರಾಗಿರುವ ನಮ್ಮ ಮಾಡೂರು ಸರ್ ಅವರು ಮತ್ತು ಅವರ ಸಹೋದರರು ಖಂಡಿತವಾಗಿ ಈ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಮತ್ತು ಈ ಭಾಗದ ಜನರಿಗೆ ಉತ್ತಮ ಸೇವೆಯನ್ನು ಕೊಡ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ವತಿಯಿಂದ ಹಾಗೂ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಾನು ಮಾಡೂರು ಸರಿಗೂ ಮತ್ತು ಅವರ ಸಹೋದರಿಗೂ ಹಾರ್ದಿಕ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ತಲಪಾಡಿಯಿಂದ ಸಾಧಾರಣ ನಮ್ಮ ಕೇಸರೋಡು ತಲಪಾಡಿಯ ಜಂಕ್ಷನ್ ಅಂದರೆ ಹೃದಯ ಭಾಗದಲ್ಲಿ ಈ ನಲ್ಪಾಡ್ ಬಿಲ್ಡಿಂಗಲ್ಲಿ ಇವತ್ತು ಗ್ರೇಲಿನ್ ಅನ್ನುವಂಥ ಒಂದು ಹೋಟೆಲ್ ಇವತ್ತು ರೆಸ್ಟೋರೆಂಟ್ ಇವತ್ತು ಓಪನ್ ಆಗಿದೆ. ಇದರಲ್ಲಿ ಸೌತ್, ನಾರ್ತ್ ಇಂಡಿಯನ್, ಅದೇ ರೀತಿ ಚೈನೀಸ್, ಅರೇಬಿಯನ್ ಹಲವಾರು ವಿಧದ ಇವತ್ತು 300 ಐಟಮ್ನಷ್ಟು ಇರುವಂಥ ಒಂದು ರೆಸ್ಟೋರೆಂಟ್ ಇದು. ಬಹುಶಃ ಇಲ್ಲಿಯ ಜನರಿಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಯಾಕೆಂದರೆ ಕೇರಳಕ್ಕೆ ಹೆಚ್ಚಿನ ಜನರು ಕೇರಳದಿಂದ ಕರ್ನಾಟಕಕ್ಕೆ ಬರುವಂಥ ಈ ಸಂದರ್ಭದಲ್ಲಿ ಈ ಹೈವೇ ಸೈಡ್ನಲ್ಲಿರುವಂಥ ಈ ಒಂದು ರೆಸ್ಟೋರೆಂಟ್ ಇದು ಎಲ್ಲರಿಗೂ ಒಂದು ಉಪಯುಕ್ತ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ. ಅದೇ ರೀತಿ ಆಗಲಿ ಮುಂದಕ್ಕೂ ಕೂಡ ಅವರು ಇಂಥ ಹಲವಾರು ಒಂದು ಹೋಟೆಲ್ಗಳನ್ನು, ರೆಸ್ಟೋರೆಂಟ್ಗಳನ್ನು ನಡೆಸುವಂಥ ಒಂದು ಅವಕಾಶ ಪರಮಾತ್ಮ ಅವರಿಗೆ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಕೇಸರೋಡು ಬಾರಿ ಪೊರ್ಲುದ ಒಂಜಿ ಗ್ರೇ ಲೈನ್ ಕಿಚನ್ ಪನ್ಪಿನಂಚಿನ ಒಂಜಿ ರೆಸ್ಟೋರೆಂಟ್ ಓಪನ್ ಆತುಂಡು. ಒಂದು ನಮ್ಮ ಕೇರಳದ ಬಾರ್ಡರ್ ಉಪ್ಪುನೆಟ್ ಹತ್ರ ಮಸ್ತ್ ಜನಕ್ಕೆ ನೆತ್ತ ಉಪಯೋಗ ಆಯ್ರೆ ಉಂಡು. ನೆಟ್ 300 ಮಿತ್ತಲ ಹೆಚ್ಚಿನ ಐಟಮ್ನ ಮಲ್ತದು ಈ ಹೋಟೆಲ್ ತಿಕ್ಕೊಂದುಂಡು. ಅಂಚತ್ರ ಮಾತೆರಡಲ ಒಂಜಿ ವಿನಂತಿ, ನಿಕ್ಲು ನೆಟ್ಟೆ ಪೋನಗ ಈ ಹೋಟೆಲ್ಗೆ ಹೊರ ಬತ್ತದ ಪೋಲೆ ದಾಯ ಪಂಡ ಮುಲ್ತ ಫುಡ್ಡು ಆತ ಎಡ್ಡೆ ಉಂಡು. ನೆತ್ತ ಮಾಲೀಕರ ನಂಚಿನ ಹಮೀದ್ ಹಸನ್ ಆದುಲ್ಲೇರು ಅರೆಗ್ ನಿಕ್ಲು ಮಾತಿರ್ಲ ಪೂರ್ಣ ರೀತಿಯ ಸಹಕಾರ ಕೊರಡು ಪಂಡು ನಿಕ್ಲ ಮಾತಿರ್ಲಕ್ಕೆ ಏನೊಂದು ಎನ್ನ ರಡ್ಡು ಪಾತೆರಗು ಚುಕ್ಕೆ ದೀಪೆ.
Happy for the inauguration of Grey Lane Multi Cuisine in the place of Talapadi in our constituency of proud constituency of Ullal, Mangalore. It was such a place to have a delicious food of all more than 300 items, and this type of cuisine was required for our constituency and place like Talapadi in the Kerala border. And I wish all the neighbors and border area of Kerala and Mangalore will enjoy this delicious food of Grey Lane restaurant which is coming in the border of Talapadi. Congratulations to all the owners and their brothers and partners and friends. I wish you all the best.